ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆಯ ವತಿಯಿಂದ ನಡೆದ ಕ್ಷಕಿರಣ 5 ಅನುದಾನಿತ ಪ್ರಾಥಮಿಕ ಶಾಲೆಗಳ ಶಿಕ್ಷಕರ ಸಮಾವೇಶ ಮತ್ತು ಶೈಕ್ಷಣಿಕ ಗೋಷ್ಠಿ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಿತು. ನಗರದ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ನ ಸದಸ್ಯ ಐಬಂಡಿಸು ಸಾಬ್ರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗೆ ಇರುವ ಕಾನೂನು ಕಾಯ್ದೆಗಳು ಅನುದಾನಿತ ಶಾಲೆಗಳಿಗೂ ಇದೆ. ಅದು ಬಿಟ್ಟು ಮತ್ತೆಲ್ಲದರಲ್ಲೂ ತಾರತಮ್ಯ ನೀತಿ ಅನುಸರಿಸುತ್ತಿರುವ ಸರ್ಕಾರ ಎಲ್ಲವನ್ನ ಸಮಾನವಾಗಿ ಕಂಡರೆ ಏಕರೂಪ ಶಿಕ್ಷಣವನ್ನ ನೀಡಲು ಸಾಧ್ಯವಾಗಬಹುದು. ಅಲ್ಲದೆ ಶಿಕ್ಷಣದ ಗುಣಮಟ್ಟ ಕಾಪಾಡಲು ಈ ತಾರತಮ್ಯ ನೀತಿ ನಿವಾರಣೆಯಾಗಬೇಕು ಎಂದು ಹೇಳಿದರು. ಕಾನೂನು ಕಾಯ್ದೆಗಳು ಕ್ರಮಗಳು ಸರ್ಕಾರಿ ಶಾಲೆಗೆ ಏನಿದೆಯೋ ಅದೇ ಕಾನೂನು ನಿಯಮಗಳು ಪ್ರಾಥಮಿಕ ಅನುದಾನಿತ ಶಾಲೆಗೂ ಇರುತ್ತೆ. ಆಗಿರುವಾಗ ತಾರತಮ್ಯ ಯಾಕೆ? ನೀವು ಹೇಳಿದ ವಿದ್ಯಾರ್ಥಿಗಳು ಏನು ತಪ್ಪು ಮಾಡಿದ್ದಾರೆ, ಪೋಷಕರು ಏನು ತಪ್ಪು ಮಾಡಿದ್ದಾರೆ? ಸರ್ಕಾರಿ ಶಾಲೆಗೆ ಹೋಗುವವರಿಗೆ ಶೂ ಸಾಕ್ಸು, ಶಾಲೆಗೆ ಬರಲಿಕ್ಕೆ ಬರದಿದ್ರೆ ಬತ್ತೆ, ಬಂದರೆ ಬತ್ತೆ, ಹೋದರೂ ಬತ್ತೆ, ಹೋಗದಿದ್ರು ಬತ್ತೆ, ಎಲ್ಲವೂ ಕೊಡ್ತೇವೆ. ಆದರೆ ಇಲ್ಲಿ ಎಲ್ಲವನ್ನೂ ಅಳವಡಿಸಿಕೊಂಡು ಶಿಸ್ತು ನಿಯಮಗಳನ್ನು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಅನುದಾನಿತ ಶಾಲೆಗಳಿಗೆ ಈ ಸಂದರ್ಭ ಸಂಘದ ವತಿಯಿಂದ ಶಾಸಕರಿಗೆ ಹಾಗೂ ಶಿಕ್ಷಣ ಸ್ಥಾಯಿ ಸಮಿತಿಯ ಸದಸ್ಯರಿಗೆ ನಾನಾ ಬೇಡಿಕೆಗಳನ್ನೊಳಗೊಂಡು ಮನವಿ ಪತ್ರವನ್ನು ಹಸ್ತಾಂತರಿಸಲಾಯಿತು. ಈ ವೇಳೆ ಜಿಲ್ಲಾ ಪಂಚಾಯತ್ನ ಸದಸ್ಯರಾದ ಧನಲಕ್ಷ್ಮಿ ಗಟ್ಟಿ, ಶಿಕ್ಷಣ ಮತ್ತು ಸ್ಥಾಯಿ ಸಮಿತಿಯ ಅನಿತಾ ಹೇಮನಾಥ್ ಶೆಟ್ಟಿ, ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಟಿ ರವಿಕುಮಾರ್, ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ನಿವೃತ್ತ ಮುಖ್ಯ ಶಿಕ್ಷಕರಾದ ರಾಮಚಂದ್ರ ರಾವ್, ಜಯರಾಮ್ ರಾವ್, ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದ ಶಶಿಕಾಂತ್, ಮುಖ್ಯೋಪಾಧ್ಯಾಯರ ಸಂಘದ ಜಯಮತಿ ಸೋನ್ಸ್ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.